ಕರೆಕ್ಟ್ ಆಗಿ ಮಾತಾಡೋ ಅನ್ಸುತ್ತೆ. ನೀನ್ ಫಸ್ಟ್ ಕರೆಕ್ಟ್ ಆಗಿ ಮಾತಾಡಲೇ. ನೀ ನನ್ನ ಫ್ರೆಂಡ್ ಆಗಿರಲಿಲ್ಲ ಅಂದ್ರೆ ನಡೀತಿದ್ ಕತೆನೇ ಬೇರೆ. ನೀನ್ ಕೂಡ ನನ್ನ ಫ್ರೆಂಡ್ ಅಂತ ಸುಮ್ನೆ ಇದೀನಿ. ಇಲ್ಲ ಒಂದ್ ಕೈ ನೋಡ್ಕೊಂತಿದ್ದೆ. ಏನೋ 4 ಕಾಸು ಸಂಪಾದನೆ ಮಾಡ್ತೀನಿ ಅಂತ ದೌಲತ್ ತೋರಿಸ್ತಾ ಇದ್ಯಾ? ಈ ಮಾತಲ್ಲ ನನ್ಗೆ ಹೇಳ್ಬೇಡ. ನಾನು ಯಾವತ್ತೂ ನಿನ್ನ ಹತ್ರ ದೌಲತ್ ತೋರಿಸಿಲ್ಲ. ನೀನ್ ಕೇಳ್ದಾಗಲ್ಲ ದುಡ್ಡನ್ನ ನಾನ್ ಕೊಟ್ಟಿದ್ದೀನಿ. ಎಷ್ಟು ದುಡ್ಡು ಕೊಡಿದೆ ನಿನಗೆ? ನೀನು ಹೇಳು, ಮೊಕ್ಕದ ನುಸಾಕ್ತೀನಿ. ನೀನ್ ಸತ್ರು ನಿನ್ ಮೊಕ್ಕ ಒಳಗೆ ಬೆಳ್ಕೊಳ ನಾನು. ಏಯ್ ಹೋಗ ನಿನ್ನ ಅವಶ್ಯಕತೆ ನನ್ಗೂ ಇಲ್ಲ. ಮಗ ಎಲ್ಲಿದ್ಯಾ? ನನ್ ಗಾಡಿ ಕೆಟ್ಟೋಗಿದೆ, ಆದ್ರೆ ಸ್ವಲ್ಪ ಬೇಗ ಬಾ. ಏನಾಯ್ತು ಮಗ ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಮುಂದೆ ಗ್ಯಾರೇಜ್ ಇದೆ, ಹೋಗಿ ಮೆಕ್ಯಾನಿಕ್ ಹಾಕೊಂಡ್ ಬರ್ತೀನಿ. ಸತ್ರು ಮುಖ ನೋಡಕ್ ಬರಲ್ಲ ಅಂದೆ.